ಸ್ವಲ್ಪ ಫ್ರೈ ಮಾಡೋಣ. ಸ್ವಲ್ಪ ಎಣ್ಣೆ ಹಾಕಬೇಕು. 3 ಎಸಳು ಬೆಳ್ಳುಳ್ಳಿ, ಮೆಂತೆಕಾಳು 1-2 ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು ಇದಕ್ಕೆ ಹಾಕ್ತಾಯಿದ್ದೀನಿ. 10 ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕ್ತಾಯಿದ್ದೀನಿ. ಇದು ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ಫ್ರೈ ಆಗಬೇಕು. ಇವಾಗ ತೆಗೆದು ಬಿಡ್ತೀನಿ. ಇದು ಆಗಿದೆ, ಸಾಕು. ನಾನು ಕುಚಲಕ್ಕಿನ ತಗೊಂಡಿದ್ದೀನಿ ನೋಡಿ. ಈ ಥರ ಡ್ರೈ ಫ್ರೈ ಮಾಡಬೇಕು. ಸ್ವಲ್ಪ ನೋಡಿ, ಸ್ವಲ್ಪ ಕ್ರಸ್ ಮಾಡಬೇಕು. ಮಿಕ್ಸಿಯಲ್ಲಿ ಹಾಕಿಬಿಟ್ರು ಇದು ಮಾಡಿದರೂ ಸಾಕು. ಯಾಕಂದರೆ ತುಂಬ ಪುಡಿ ಆಗಬಾರ್ದು. ಒಂದು ಅಕ್ಕಿ 2 ಕಟ್ಟಾಗಿ ಆಗೋ ಥರ ಇದ್ದರೆ ಓಕೆ, ಒಳ್ಳೆಯದು. ಓಕೆ, ಇವಾಗ ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತೀನಿ. ಈ ಕಡೆ ಇದು ನಾನು ಹಲಸಿನ ಹಣ್ಣಿನ ಬೀಜನ ಬೇಯಕ್ಕಿಟ್ಟಿದ್ದೀನಿ ತಾನೆ. ಇದು ಆಗಿದೆ. ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸಾಕಿದು. ಇವಾಗ ನಾನು ಒಂದು ಬಟ್ಟೆ ತಗೊಂಡಿದ್ದೀನಿ, ಕ್ಲೀನಾಗಿರುವಂಥ ಒಂದು ಬಟ್ಟೆ. ಅದಕ್ಕೆ ನಾನು ಇವಾಗ ಫ್ರೈ ಮಾಡಿರುವಂತಹ ಅಕ್ಕಿ ಇದೆ ತಾನೆ, ಕುಚಲಕ್ಕಿ, ಅದನ್ನು ಈ ಥರ ಹಾಕಿಬಿಟ್ಟು ಈ ಥರ ಮಡಚಿ ಒಂದು ಕಲ್ಲಲ್ಲಿ ಈ ಥರ ಜಜ್ಬೇಕು ನೋಡಿ. ತುಂಬ ನಮಗೆ ಪುಡಿ ಬೇಡ, ಯಾಕಂದರೆ ನಾವು ಮಿಕ್ಸಿಯಲ್ಲಿ ಹಾಕ್ಬೋದು, ಇಲ್ಲಾಂದರೆ ಬೇರೆ ಯಾವುದು ಕುಟ್ಟಣಿಗೆಯಲ್ಲಿ ಈ ಥರ ಕುಟ್ಟಿ ಇದು ಮಾಡ್ಬೋದು. ಯಾಕಂದರೆ ಅದು ತುಂಬ ಪುಡಿ ಆಗುತ್ತೆ. ಈ ಥರ ಸ್ವಲ್ಪ ತರಿ ಇದ್ದರೆ ಸಾಕು. ನೋಡಿ, ಒಂದೊಂದು ಅಲ್ಲಲ್ಲಿ ಹಾಗೇ ಇದೆ. ಅಲ್ಲಲ್ಲಿ ಸ್ವಲ್ಪ ಪುಡಿಯಾಗಿದೆ. ಈ ಥರ ಇರಬೇಕು. ಓಕೆ, ಇವಾಗ ಇದು ರೆಡಿಯಾಗಿದೆ, ಸಾಕು. ನೋಡಿ, ನಾನು ನುಗ್ಗೆ ಸೊಪ್ಪನ್ನ ತೊಗೊಂಡಿದ್ದೀನಿ ನೋಡಿ. ನುಗ್ಗೆ ಸೊಪ್ಪಿದೆ. ಮತ್ತು ಇದು ಗೊತ್ತುಂಟಲ್ಲ, ಹಲಸಿನ ಹಣ್ಣಿನ ಏನು ಹೇಳ್ತಾರೆ, ಹಲಸಿನ ಹಣ್ಣಿನ ಒಳಗಡೆ ಇರುತ್ತೆ ಇದು. ನಮ್ಮ ತುಳುವಲ್ಲಿ ಇದಕ್ಕೆ ಪೆಲತರಿ ಅಂತ ಹೇಳ್ತೀವಿ. ಈ ಥರ ಸಿಪ್ಪೆ ತೆಗಿಬೇಕು. ಇದರದ್ದು ಸಿಪ್ಪೆ ತೆಗೆದ್ಬಿಟ್ಟು ಸಣ್ಣಗೆ ಕಟ್ ಮಾಡಿ ಎತ್ತಿಡೋಣ ನಾವು. ಈ ಥರ ಒಂದು 2-3 ಇದೆ, ನಾನು ಕಟ್ ಮಾಡಿ ಎತ್ತಿಟ್ಕೊಳ್ತೀನಿ. ಮತ್ತು ಇದನ್ನು ಚೆನ್ನಾಗಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಇಟ್ಟು ಮತ್ತೆ ತೊಳೆದು ತೊಗೊಂಡು ಬರ್ತೀನಿ ನಾನು. ನುಗ್ಗೆ ಸೊಪ್ಪಲ್ಲಿ ತುಂಬ ವಿಟಮಿನ್ಸ್ ಇದೆ. ಇದು ಸಿ ಪ್ರೋಟೀನ್ ಇದೆ, ಮತ್ತು ವಿಟಮಿನ್ಸ್ ಇದೆ, ಮತ್ತು ರಕ್ತಹೀನತೆಗೆ ಇದೆಲ್ಲ ತುಂಬ ಒಳ್ಳೆಯದು. ಓಕೆ, ಹಲಸಿನ ಹಣ್ಣಿನ ಬೀಜವನ್ನು ನಾವು ಈ ಥರ ಕಟ್ ಮಾಡಬೇಕು, ಚಿಕ್ಕದಾಗಿ ನೋಡಿ. ಈ ಥರ ಎಷ್ಟು ಸಣ್ಣಗೆ ಕಟ್ ಮಾಡೋಕ್ಕಾಗುತ್ತೆ ಅಷ್ಟು ಸಣ್ಣಗೆ ಕಟ್ ಮಾಡ್ಬೋದು. ಬೇಗ ಬೆಂದೋಗುತ್ತೆ. ಇದೆಲ್ಲವನ್ನು ನಾನು ಕಟ್ ಮಾಡಿ ತೊಗೊಂಡು ಬರ್ತೀನಿ ನೋಡಿ. ಈ ಥರ ನೋಡಿ, ಒಂದು 4-5 ಇತ್ತು. ಇದನ್ನು ಬೇಯಕ್ಕಿಡೋಣ ನಾವು. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ಕಿಡ್ತೀನಿ ನಾನು. ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ತುಂಬ ಬೇಡ. ಮತ್ತು ನಾವು ಉಪ್ಪು ಹಾಕೋಣ. ಇಲ್ಲಿ ನಾನು ಒಂದು ಅರ್ಧ ಟೊಮೆಟೊ ತೊಗೊಂಡಿದ್ದೀನಿ, 3 ಎಸಳು ಬೆಳ್ಳುಳ್ಳಿ, ಅರ್ಧ ಹೋಲು ಈರುಳ್ಳಿ, ಆಮೇಲೆ ಕರಿಬೇವಿನ ಸೊಪ್ಪು. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಹುಯ್ತಾ ಇದ್ದೀನಿ. ನಾನು ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ. ನಾನು 2 ಟೇಬಲ್ ಸ್ಪೂನ್ ಮಾತ್ರ ಹಾಕ್ತಾ ಇದ್ದೀನಿ ತೆಂಗಿನ ಎಣ್ಣೆ, ಸಾಕು. ಇವಾಗ ಇದಕ್ಕೆ ಇದು ಎಣ್ಣೆ ಕಾದ ತಕ್ಷಣ ನಾವು ಸಾಸಿವೆ ಹಾಕೋಣ ನೋಡಿ. ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಇದು ಸಿಡಿತಿರ್ಬೇಕಾದ್ರೆ ನಾವು ಬೇರೆ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಸಾಸಿವೆ ಸಿಡಿತಾ ಇದೆ. ಇವಾಗ ಒಂದು 3 ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಕಲರ್ ಆಗಲಿ. ಇವಾಗ ಈರುಳ್ಳಿ ಫ್ರೈ ಆಯಿತು. ಟೊಮೆಟೊನ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಮೆದು ಆಗಲಿ.
ಇವಾಗ ಸ್ವಲ್ಪ ನಾನು 1 ಚಿಟಿಕೆಯಷ್ಟು ಅರಿಶಿನ ಪುಡಿನ ಇದಕ್ಕೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಇವಾಗ ನಾನು ಬೇಯಿಸಿಟ್ಟಿರುವಂತಹ ಹಲಸಿನ ಬೀಜನ ಇದಕ್ಕೆ ಹಾಕ್ತಾ ಇದ್ದೀನಿ ಒಗ್ಗರಣೆಗೆ. ಓಕೆ, ಸೊಪ್ಪಾಕಿ ಚೆನ್ನಾಗಿ ಈ ಥರ, ಯಾಕಂದರೆ ನಾವು ನೀರು ಹಾಕ್ಬಾರ್ದು, ಇದು ಎಣ್ಣೆನಲ್ಲೇ ಬೇಯಬೇಕು. ನೋಡಿ ಎಷ್ಟಿದ್ದದ್ದು ಎಷ್ಟಾಯಿತು ನೋಡಿ, ಬರೀ ಒಂದು ಹಬೆಗೆ ನೋಡಿ ಬೆಂದೋಯ್ತು. ಅದು ಸ್ವಲ್ಪ ನೋಡಿ ಬಿಸಿಗೆ ಬೆಂದೋಯ್ತು. ಸೊಪ್ಪು ತುಂಬ ಬೇಯಿಸ್ಬಾರ್ದು ಅಂತ ಹೇಳ್ತಾರೆ. ನೋಡಿ ನೋಡಿ ಎಷ್ಟಿತ್ತು ನೋಡಿ, ಇವಾಗ ಎಷ್ಟಾಯಿತು ನೋಡಿ. ನೀರು ಹಾಕದೇನೆ ಈ ಥರ ಇದು ಮಾಡಬೇಕು ನಾವು. ಇವಾಗ ಸ್ವಲ್ಪ ನಾವು ಉಪ್ಪು ಹಾಕೋಣ. ನಾನು ಕಲ್ಲು ಉಪ್ಪು ಯೂಸ್ ಮಾಡ್ತಾ ಇದ್ದೀನಿ ನೋಡಿ, ಇಷ್ಟು ಸಾಕು ಉಪ್ಪು. ಜಾಸ್ತಿ ಉಪ್ಪು ಹಾಕಿದರೆ ತಿನ್ನೋಕ್ಕಾಗಲ್ಲ. ಇದರ ಜೊತೆಗೆ ನಾನು ಒಂದು 1/4 ಟೇಬಲ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಶುಗರ್ ಅಂದರೆ ಸಕ್ಕರೆ ಯೂಸ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ನುಗ್ಗೆಕಾಯಿ ಸ್ವಲ್ಪ ಕಹಿ ಬರುತ್ತೆ, ಹಾಗಾಗಿ ಕಹಿ ಬರದಾಗೆ ನಾವು ಸಕ್ಕರೆನ ಸ್ವಲ್ಪ ಆ್ಯಡ್ ಮಾಡಬೇಕು. ಇವಾಗ ಇದು ಬೇಯ್ತಾ ಇದೆ. ಇವಾಗ ನಾನು ರುಬ್ಬಿರುವಂಥ ಮಸಾಲೆನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಮಸಾಲೆನೂ ಸ್ವಲ್ಪ ಬೇಯಬೇಕು ತಾನೇ, ಅದಕ್ಕೆ ಬೇಗನೆ ಮಿಕ್ಸ್ ಮಾಡಿದ್ದೀನಿ ನಾನು. ಚೆನ್ನಾಗಿ ಬೇಯಬೇಕು ಇದು ಮಸಾಲೆ. ಇವಾಗ ನಾನು ಕುಚಲಕ್ಕಿ ಪುಡಿ ಮಾಡಿರುವ ಪೌಡರ್ನ ಇದಕ್ಕೆ ಹಾಕ್ತಾ ಇದ್ದೀನಿ. ಇದು ಕೊನೆಗೆ ಹಾಕಬೇಕು. ಇವಾಗ ಮಿಕ್ಸ್ ಮಾಡಬೇಕು. ಓಕೆ ಆಯ್ತು. ಇವಾಗ ಇದು ಓಕೆ, ನುಗ್ಗೆಕಾಯಿ ಪಲ್ಯ ರೆಡಿ. ಓಕೆ, ನುಗ್ಗೆ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ಇದು ಮ್ಯಾಂಗ್ಳೂರ್ ರೆಸಿಪಿ. ಮ್ಯಾಂಗ್ಳೂರಲ್ಲಿ ತುಂಬ ಫೇಮಸ್ ಇದು. ಇದಕ್ಕೆ ತುಳುವಿನಲ್ಲಿ ನುಗ್ಗೆದ ಸುಕ್ಕ ಪನ್ಪೇರು. ಓಕೆ, ಇದು ಚೆನ್ನಾಗಿ ಬಂದಿದೆ ನೋಡಿ, ಸೂಪರಾಗಿ ಬಂದಿದೆ.